ನಮಸ್ಕಾರ ಕೇಳುಗರೆ. ಮಾನ್ಯ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದಿಂದ ಆಯ್ದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯವೇ ಜ್ಞಾನವೇ ಬೆಳಕು ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಸರಣಿ ಸಂಚಿಕೆ 119. ನಾನು ಕಗ್ಗ ವ್ಯಾಖ್ಯಾನದೊಂದಿಗೆ ಕರುಣಾಕರ ಬೆಳಕೋರು. ಕಗ್ಗ ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೋರು. ಜ್ಞಾನವೇ ಬೆಳಕು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗುವುದರ ಮೂಲಕ ತಾವೆಲ್ಲರೂ ಪ್ರೋತ್ಸಾಹಿಸಿ. ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿಯವರ ಕಗ್ಗವನ್ನು ಕೇಳಿ ಬರೋಣ. ಮರತನ್ನ ಹೆತ್ತ ಬೀಜವನಿಲ್ಲವೆನಿಸಿ ವಿಸ್ತರಿಸುವಂದದಿ, ಮರತನ್ನ ಹೆತ್ತ ಬೀಜವನಿಲ್ಲವೆನಿಸಿ ವಿಸ್ತರಿಸುವಂದದಿ, ಸೃಷ್ಟಿ ತನ್ನ ಮೂಲವನು ಮರೆಮಾಚಿ ತಾನೇ ಮೆರೆಯುತ್ತಿಹುದು ಕಣ್ಗಳಿಗೆ, ತಾನೇ ಮೆರೆಯುತ್ತಿಹುದು ಕಣ್ಗಳಿಗೆ. ನೊರೆ ಸೃಷ್ಟಿ ಪಾಲ್ ಬ್ರಹ್ಮ, ನೊರೆ ಸೃಷ್ಟಿ ಪಾಲ್ ಬ್ರಹ್ಮ ಮಂಕುತಿಮ್ಮ. ಬಂಧುಗಳೇ, ಈ ಭೂಮಿಯಲ್ಲಿ ಹುಟ್ಟಿರುವ ನಾವೆಲ್ಲರೂ ಕೂಡ ಪ್ರಕೃತಿಯಲ್ಲಿರುವ ಮರ ಗಿಡಗಳನ್ನು ಕಂಡಿದ್ದೇವೆ. ಅದರ ನೆರಳನ್ನು ಅನುಭವಿಸಿ ಹೂ, ಕಾಯಿ, ಹಣ್ಣುಗಳನ್ನು ಆಸ್ವಾದಿಸಿದ್ದೇವೆ. ಅಷ್ಟೇ ಅಲ್ಲದೆ ಗಿಡವಾಗಿ ಹುಟ್ಟಿ ಹೆಮ್ಮರವಾಗಿದ್ದನ್ನು ನೋಡಿದ್ದೇವೆ. ಆದರೆ ಮೂಲದಲ್ಲಿದ್ದ ಬೀಜ ಮಾತ್ರ ಮರ ಹುಟ್ಟಬೇಕಾದರೆ ಮರೆಯಾಗಿದೆ. ಆ ಮರವು ವಿಶಾಲವಾಗಿ ಬೆಳೆದ ಕಾರಣ ಬೀಜದ ಮೂಲವನ್ನು ನೋಡುವ, ಹುಡುಕುವ ಪ್ರಯತ್ನವನ್ನು ನಾವು ಮಾತ್ರ ಮಾಡಿಲ್ಲ. ಅದರ ಕಲ್ಪನೆಯೂ ಕೂಡ ನಮಗೆ ಬಂದಿಲ್ಲ. ಇಲ್ಲಿ ಮರವು ಬೆಳೆದ ಹಾಗೆ ಅದರ ಬೀಜವು ಮೂಲ ಎನ್ನುವುದೇ ಮರೆತು ಹೋಗ್ತದೆ. ಭಗವಂತ ನಮಗೆ ಎಲ್ಲವನ್ನ ಕೊಡುವುದರ ಜೊತೆಯಲ್ಲಿ ಈ ಮರೆಯೂ ಎನ್ನುವುದನ್ನು ಕೊಟ್ಟಿದ್ದಾನೆ. ಹಾಗಾಗಿ ಅದು ಮರೆತು ಹೋಗಿದೆ. ಈ ಸೃಷ್ಟಿಯಲ್ಲಿ ಮರ ಹುಟ್ಟಿ ಹೆತ್ತ ಬೀಜವನ್ನು ಇಲ್ಲವಾಗಿಸಿ ತನ್ನನ್ನು ತಾನು ವಿಸ್ತರಿಸಿಕೊಂಡು ತನ್ನ ಮೂಲ ರೂಪವನ್ನು ಮುಚ್ಚಿಟ್ಟುಕೊಂಡು ಇನ್ನೊಂದು ರೂಪದಲ್ಲಿ ನಮ್ಮ ಕಣ್ಣುಗಳಿಗೆ ಅದು ಗೋಚರಿಸುತ್ತದೆ. ಅಂತೆಯೇ ನಾವೆಲ್ಲರೂ ದೇವಾಲಯಕ್ಕೆ, ಮಂದಿರಗಳಿಗೆ ಹೋದಾಗ ದೇವರ ಮೂರ್ತಿಯನ್ನು ಕಂಡು ಭಕ್ತಿ ಪರವಶರಾಗುತ್ತೇವೆ. ಆಗ ಅಲ್ಲಿ ದೇವರನ್ನು ಕಾಣುತ್ತೇವೆ ಹೊರತು ಆ ದೇವರ ಮೂರ್ತಿಯು ಕಲ್ಲಿನದ್ದೋ, ಮರದಿಂದ ತಯಾರಿಸಲ್ಪಟ್ಟಿದ್ದೋ ಅಥವಾ ಶಿಲ್ಪಿ ಯಾರಿರಬಹುದು ಎಂಬಿತ್ಯಾದಿ ಪ್ರಶ್ನೆಗಳೇ ಮರೆಮಾಚಿ ಹೋಗುತ್ತದೆ. ಹಾಗೆಯೇ ಮರ, ಕಲ್ಲು, ಶಿಲ್ಪಿಯ ವಿಚಾರಗಳು ಬಂದಾಗಲೂ ಯಾವ ಕಲ್ಲು, ಯಾವ ಮರ, ಯಾವ ಶಿಲ್ಪಿ ಎಂಬಿತ್ಯಾದಿ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಹುಡುಕುತ್ತೇವೆ. ಇಲ್ಲಿ ಭ್ರಮೆ ಮತ್ತು ವಾಸ್ತವಗಳ ನಡುವೆ ಹೊಯ್ದಾಟವಿದೆ. ಈ ಜಗತ್ತಿನಲ್ಲಿ ಸಹಸ್ರಾರು ಜೀವಿಗಳು ಸೇರಿದಂತೆ ವಸ್ತುಗಳು ಇದ್ದಾವೆ. ಅವುಗಳೆಲ್ಲವೂ ಕೂಡ ಪರಶಕ್ತಿಯ ಬೇರೆ ಬೇರೆ ರೂಪಗಳೇ ಆಗಿದ್ದಾವೆ. ನಮಗೆ ಗೋಚರಿಸುವ ಅಥವಾ ಅಗೋಚರವಾಗಿರುವ ದೃಶ್ಯಗಳ ನಡುವಿನ ಆಟವಾಗಿದೆ. ಆ ಆಟದ ಮೂಲವೇ ಪರಸತ್ಯವಾಗಿದೆ ಎನ್ನುವುದನ್ನು ನಾವು ನಂಬಬೇಕಾಗಿದೆ. ಅದು ಭಗವಂತನ ಕ್ರಿಯೆಯ ಶಕ್ತಿಯಾಗಿದೆ. ಈ ಜಗತ್ತಿನಲ್ಲಿ ಅಣು ಅಣುವಿನಲ್ಲಿಯೂ ಭಗವಂತನು ಅಮೂರ್ತವಾಗಿದ್ದಾನೆ. ಈ ಕಗ್ಗದಲ್ಲಿ ಮಾನ್ಯ ಡಿವಿಜಿಯವರು ಅದೃಶ್ಯವಾಗಿರುವಂತಹ ಹಾಲು ಬ್ರಹ್ಮ ಇದ್ದ ಹಾಗೆ ಮತ್ತು ನೊರೆ ಸೃಷ್ಟಿಯ ಹಾಗೆ ಕಣ್ಣಿಗೆ ಅದು ಎದ್ದು ಕಾಣುತ್ತದೆ. ನೊರೆ ಮರೆಯಾದ ಬಳಿಕ, ಅಂದರೆ ನಮ್ಮೆಲ್ಲರ ತಿಳುವಳಿಕೆಯಿಂದ, ಅರಿವಿನಿಂದ, ನಮ್ಮ ಸುಜ್ಞಾನದಿಂದ ಚಿಂತನೆಗೆ ಒಳಪಡಿಸಿದಾಗ ಹಾಲು ಅಂದರೆ ಪರಬ್ರಹ್ಮ, ಪರಮಾತ್ಮ, ಪರಸತ್ವ ಕಾಣಿಸುತ್ತದೆ ಎಂದು ಈ ಮೇಲಿನ ಕಗ್ಗದಲ್ಲಿ ಮಾನ್ಯ ಡಿವಿಜಿಯವರು ಉಲ್ಲೇಖಿಸುತ್ತಾರೆ. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.